ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ವಿಭಾಗದ ವತಿಯಿಂದ ಆನ್ ಅಪ್ಡೇಟ್ ಆನ್ ಲ್ಯಾಬೊರೇಟರಿ ಮೆಡಿಸಿನ್ ಎನ್ನುವ ವಿಚಾರದ ಕುರಿತು ವಾರ್ಷಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಡೆಸಿನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಯನಪೋಯ ಕಾಲೇಜಿನ ಪ್ಯಾಥಾಲಜಿ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ರಾಮದಾಸ್ ನಾಯಕ್ ಕಾರ್ಯಾಗಾರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನಿಗೆ ವ್ಯಕ್ತಿತ್ವ ಅತಿ ಅಗತ್ಯವಾಗಿದೆ. ಸದಾಕಾಲ ಸಕಾರಾತ್ಮಕವಾಗಿಯೇ ಆಲೋಚಿಸಬೇಕು. ಮೊದಲು ನಾವು ಸರಿದಾರಿಯಲ್ಲಿ ನಡೆಯಬೇಕು. ಬಳಿಕವೇ ಮತ್ತೊಬ್ಬರಿಗೆ ಉಪದೇಶ ನೀಡಬಹುದು. ಹಣದಿಂದ ಎಲ್ಲವನ್ನೂ ಖರೀದಿಸಬಹುದು, ಆದರೆ ಸಂತೋಷ ಖುಷಿಯನ್ನಲ್ಲ. ಆನಂದ ಎನ್ನುವುದು ಎಲ್ಲರಿಗೂ ಬೇಕು. ಇದನ್ನು ನಮಗೆ ನಾವೇ ಅರ್ಪಿಸಿಕೊಳ್ಳುವಂತದ್ದು ಎಂದು ಹೇಳಿದರು. And who is responsible for happiness? It is not others, it is yourself. So I want to tell some of the clues which made me happy, so I want to share with you. One of the most important things is remember 3 C's. Don't criticize anybody. If you want to be happy, these 3 C's you should follow. Don't criticize anybody. Everybody is correct from their perspective. Your perspective is different, their perspective. Don't criticize. And if you criticize, you are not unhappy, because when you criticize, you get adrenaline secreted, which is very bad for your body. ಬಳಿಕ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ನ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಎ ಕೊವೆಲ್ಲೋ ಮಾತನಾಡಿ, ಆಧುನಿಕ ಯುಗದಲ್ಲೂ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕೈಗೊಳ್ಳುವುದು ಅಗತ್ಯ. ಆಧುನಿಕತೆಯಲ್ಲೂ ವಿವಿಧ ನಮೂನೆಯ ಸೋಂಕುಗಳು ಹರಡುತ್ತಿದ್ದು, ಇವುಗಳಿಗೆ ಔಷಧ ಕಂಡುಹಿಡಿಯುವುದು ಸವಾಲಾಗಿ ಪರಿಣಮಿಸಿದೆ. ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ವಿಭಾಗದ ಕಾರ್ಯವು ಮಹತ್ತರವಾಗಿದೆ. ವೈದ್ಯರಿಗಿಂತಲೂ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನದ ತಂತ್ರಜ್ಞರಿಗೆ ಹೆಚ್ಚು ಆತ್ಮವಿಶ್ವಾಸ ಹೊಂದಿರಬೇಕು. ಸೋಂಕು ಹರಡಿದ ಸಮಯದಲ್ಲೇ ಔಷಧದ ಅನ್ವೇಷಣೆಯಿಂದ ಜೀವಹಾನಿ ತಪ್ಪಿಸಬಹುದಾಗಿದೆ ಎಂದರು. So laboratory medicine has become an important and integral part of our healthcare, and therefore accurate reports to be available on time, so that our patients are happy, because the reports are generated on time, and also accurate reports, and the clinicians also to start treatment, it is very easy for them when they observe different parameters or values of different maybe of biochemistry or microbiology or various tests. ಕಾರ್ಯಕ್ರಮದಲ್ಲಿ ಸಂಸ್ಥೆಯಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಾಧ್ಯಾಪಕರು, ಸಿಬ್ಬಂದಿಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮೆನೆಜಸ್, ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ವೈಸ್ ಡೀನ್ ಡಾಕ್ಟರ್ ಪದ್ಮಜಾ ಉದಯ್ ಕುಮಾರ್, ಕಾರ್ಯಾಗಾರ ಸಂಘಟನಾ ಅಧ್ಯಕ್ಷ ಡಾಕ್ಟರ್ ಸುಮಂತ್ ಡಿ, ಕಾರ್ಯದರ್ಶಿ ಡಾಕ್ಟರ್ ರಮ್ಯಾ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.